ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹೇಗಿದ್ದೀರಾ ಪ್ರಿಯರೇ? ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಹೌದು ಪ್ರಿಯರೇ, ಕೇಳುವ ಪ್ರತಿಯೊಬ್ಬರಿಗೂ ಖಂಡಿತವಾಗಿಯೂ ಯೇಸು ನಾಮದಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ. ಏಕೆಂದ್ರೆ ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೇಸು ಹೇಳಿದ್ರು, ನನ್ನ ನಾಮದಲ್ಲಿ ನೀವು ಏನು ಬೇಕಾದ್ರೂ ಕೇಳಿ ನಿಮಗೆ ಕೊಟ್ಟೇ ಕೊಡ್ತೀನಿ ಅಂತ. ಆಗ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಯೇಸು ಖಂಡಿತವಾಗಿಯೂ ಕೊಡ್ತಾರೆ. ನಾವು ಇವತ್ತಿನಿಂದ ಯೇಸು ನಾಮದಲ್ಲಿ ಕೇಳಲಿಕ್ಕೆ ಶುರು ಮಾಡಬೇಕು. ಹೇಗೆ ಕೇಳಬೇಕು? ನಾವು ಯೇಸುವಿನ ಮಕ್ಕಳು. ಯೇಸು ಹೇಳ್ತಾರೆ ಮಾರ್ಕನ ಶುಭ ಸಂದೇಶ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನೀವು ಕ್ಷಮಿಸಿ ಪ್ರಾರ್ಥಿಸಬೇಕು. ಕ್ಷಮೆ ಕೊಟ್ಟು ಪ್ರಾರ್ಥಿಸುವಾಗ ಯೇಸು ನಾಮದಲ್ಲಿ ನಾವು ಏನು ಕೇಳಿದ್ರು ನಮಗೆ ಸಿಗುತ್ತೆ. ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳುವಾಗ ಇಲ್ಲಿ ಏನು ಬೇಡಿದ್ರು ನಮಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಯೇಸು ನಾಮದಲ್ಲಿ. ಓಕೆ, ಯೇಸು ನಾಮದಲ್ಲಿ ಇವತ್ತಿನಿಂದ ನಾವು ಕೇಳಲಿಕ್ಕೆ ಶುರು ಮಾಡುವ, ನಮಗೆ ಖಂಡಿತವಾಗಿ ಸಿಗುತ್ತೆ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯ ಮುಂದುವರಿಸಿಕೊಂಡು ಹೇಳುತ್ತೆ, ಹುಡುಕಿರಿ ನಿಮಗೆ ಸಿಕ್ಕುವುದು. ನಾವು ಹುಡುಕಬೇಕು. ಈಗ ತುಂಬಾ ಮಂದಿ ಹೇಳ್ತಾರೆ, ನಮಗೆ ಕೆಲಸ ಇಲ್ಲ, ನಮಗೆ ಮದುವೆ ಆಗಿಲ್ಲ, ನಮಗೆ ದೇವರು ನಮಗೆ ಎಲ್ಲೋ ಒಂದು ಕಡೆ ಇಟ್ಟಿದ್ದಾರೆ, ನಮಗೆ ಏನ್ ಬೇಕು ನಮಗೆ ಇಟ್ಟಿದ್ದಾರೆ. ಓಕೆ, ಆದ್ರೆ ದೇವರು ಹೇಳ್ತಾರೆ, ನೀವು ಹುಡುಕಿ, ನೀವು ಆ ಕೆಲಸ ಮಾಡ್ಲಿಕ್ಕೆ ನೀವು ತವಕ ಪಡಿ, ನೀವು ಆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ. ಈಗ ಒಂದು ಮದುವೆ ಹುಡುಗ ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಕೂತ್ಕೊಂಡೇ ಇದ್ದ ಜಾಗದಲ್ಲಿ ಯಾರು ಬರಲ್ಲ, 4 ಜನರಿಗೆ ಹೇಳ್ಬೇಕು, ಅಥವಾ ವಿವಾಹ ಇದ್ದುದು ಏನೆಲ್ಲ ಇದಿದಲ್ಲ ಈಗ ಅಂತ, ಇದಕ್ಕೆ ನಾವು ನಾಮಿನೇಟ್ ಮಾಡಬೇಕು, ನಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬೇಕು, ಅಥವಾ ಕೆಲಸ ಆದ್ರೆ ತುಂಬಾ ಕಡೆಗೆ ಅಪ್ಲಿಕೇಶನ್ಸ್ ಹಾಕ್ಬೇಕು, ತುಂಬಾ ಮಂದಿ ಹತ್ರ ಕೇಳಬೇಕು. ಹಾಗೆಲ್ಲ ಕೇಳುವಾಗ, ಹುಡುಕುವಾಗ ಯೇಸು ಹೇಳ್ತಾರೆ ನಿಮಗೆ ಸಿಕ್ಕೇ ಸಿಗುವುದು. ಅದಕ್ಕಿಂತ ಹೆಚ್ಚಾಗಿ ಯೇಸುವನ್ನು ಹುಡುಕಬೇಕು. ಯೇಸು ಹೇಳ್ತಾರೆ ಹುಡುಕಿದಾಗ ಸಿಗ್ತದೆ. ಯೇಸು ಹೇಳ್ತಾರೆ ನನ್ನ ನಾಮದಲ್ಲಿ ನೀವು ಕೇಳುವಾಗ ಕೊಡ್ತೀನಿ, ನೀವು ಹುಡುಕುವಾಗ ಸಿಗ್ತದೆ. ಹೆಚ್ಚಿನ ಅಂಶ ಪ್ರಿಯರೇ, ನಾವು ಲೌಕಿಕವಾದದ್ದನ್ನು ಹುಡುಕ್ತೀವಿ, ಆದ್ರೆ ಆತ್ಮಭರಿತವಾಗಿ ಯೇಸು ನಾಮದಲ್ಲಿ ಯೇಸುವನ್ನು ಹುಡುಕಬೇಕು. ಯೇಸುವನ್ನು ಹುಡುಕುವಾಗ ಯೇಸು ಹೇಳ್ತಾರೆ ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಯೇಸುವನ್ನು ಹುಡುಕ್ತಾ 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 ಯೇಸು ಹತ್ತಿರ ಹೋದಾಗ ಯೇಸು ಹೇಳ್ತಾರೆ, ನನ್ನನ್ನು ಹುಡುಕಿ ಯಾರು ನನ್ನ ಬಳಿಗೆ ಬಂದಿದ್ದಾರೋ ನಾನು ಅವರನ್ನ ಯಾವತ್ತೂ ತಳ್ಳಿ ಬಿಡುವುದಿಲ್ಲ. ಜಕ್ಕಯ್ಯ ನೋಡಿ, ಯೇಸುವನ್ನು ಕಾಯ್ತಾ ಕೂತ, ಯೇಸುವಿಗಾಗಿ ತವಕ ಪಟ್ಟ, ಯೇಸುವನ್ನು ಹುಡುಕಿದ. ಎಲ್ಲಿ ಹುಡುಕಿದ? ಅವನು ಮರದ ಮೇಲೆ ಹತ್ತಿ ಕೂತ. ಯೇಸು ಬರುವಾಗ ನನಗೆ ಸಿಗ್ತಾರೆ ಅಂತ ಹೇಳುವ ವಿಶ್ವಾಸದಿಂದ. ಯೇಸು ಸುಮ್ಮನೆ ರೋಡ್ ಬದಿಯಲ್ಲಿ ಹಿಂಗೆ ಅವನ ತಿರುಗಿ ನೋಡಿ ಹೀಗೆ ಹೋಗ್ಲಿಲ್ಲ, ಅವನ ಪಕ್ಕದಲ್ಲಿ ಹೋದ್ರು. ಜಕ್ಕಯ್ಯ ಇಳಿದು ಬಾ ಅಂತ ಹೇಳಿದ್ರು. ಇವತ್ತು ನೀನು ಯೇಸುವನ್ನು ಕಾಣ್ಲಿಕ್ಕಾಗಿ ಯೇಸುವನ್ನು ಹುಡುಕ್ತಾ ಇದೀಯಾ? ನೀನು ಅಲ್ಲಿ ಇಲ್ಲಿ ಅಲಿತಾ ಇದೆಯಾ? ಆ ಧ್ಯಾನ ಮಂದಿರ ಇಲ್ಲಿಗೆ ಅಲ್ಲಿಗೆ ಅಂತ ಹೇಳಿ ಅನೇಕ ಪ್ರೇಯರ್ ವಾರಿಯರ್ ಹತ್ರ ಹೋಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಅಂತ ಕೇಳ್ಕೊಳ್ತಾ ಇದೆಯಾ? ಯೇಸು ಹೇಳ್ತಾರೆ ನನ್ನ ಹತ್ರ ಬಾ, ನನ್ನ ಹತ್ರ ಬಾ, ನನ್ನ ಬಳಿಗೆ ಬಂದವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ. ಯೇಸುವನ್ನು ಹುಡುಕುವವನಿಗೆ, ಯೇಸು ನಾಮದಲ್ಲಿ ಹುಡುಕುವವನಿಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಯೇಸು ಸುಳ್ಳು ಹೇಳುವ ದೇವರಲ್ಲ. ನೀವು ಹುಡುಕಿ ನೋಡಿ ಪ್ರಿಯರೇ, ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಯೇಸು ಖಂಡಿತ ಕೈ ಬಿಡುವ ದೇವರಲ್ಲ. ನಿಮಗೆಲ್ಲರಿಗೂ ಗೊತ್ತು, ನನ್ನ ಮಗಳು ಯುಕ್ರೇನ್ ದೇಶದಲ್ಲಿ ಓದ್ತಾ ಇದ್ಲು, ನೀವೆಲ್ಲ ಪ್ರೇಯರ್ ಮಾಡಿದ್ರಿ ಅವಳಿಗಾಗಿ. ಅವಳು ಕೊನೆ ವರ್ಷ 6ನೇ ವರ್ಷ MBBS, ಇನ್ನೇನು ಮುಗಿಬೇಕು, 1 ತಿಂಗಳು ಇರುವಾಗ ತುಂಬಾ ಯುದ್ಧ ಆಯ್ತು. ಅದು ಹೇಳಿ ಪ್ರಯೋಜನ ಇಲ್ಲ. ಬಾಂಬಿಂಗ್ ಆಗ್ತಾ ಇದೆ, ಮಮ್ಮಿ ಬಾಂಬಿಂಗ್ ಆಗ್ತಾ ಇದೆ, ಏನ್ ಮಾಡೋದು. ನಾನಿಲ್ಲಿ ಅಳ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ, ಎಲ್ಲರ ಹತ್ರ ಪ್ರೇಯರ್ ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ತಂಡದವರು ಫಾದರ್ ಫ್ರಾಂಕ್ಲಿನ್, ಬ್ರದರ್ TK ಜಾರ್ಜ್ ಎಲ್ಲರೂ ಎಲ್ಲ ಕಡೆಗೆ ಮೆಸೇಜ್ ಪಾಸ್ ಮಾಡಿ, ವಾಟ್ಸಪ್, ಫೇಸ್ಬುಕ್ ಎಲ್ಲದರಲ್ಲೂ ಹೀಗೆ ಪ್ರೇಯರ್ ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದಾರೆ. ಅದರ ಫಲ ಎಲ್ಲರೂ ಯೇಸು ನಾಮದಲ್ಲಿ ತವಕಪಟ್ರು, ಯೇಸು ನಾಮದಲ್ಲಿ ಹುಡುಕಿದ್ರು, ಯೇಸು ನಾಮದಲ್ಲಿ ಕೇಳಿಕೊಂಡ್ರು. ಅದ್ಭುತವಾಗಿ ಯಾವ ತೊಂದರೆ ಇಲ್ಲದೆ ನನ್ನ ಮಗಳು ಬಂದು ವಾಪಸ್ ತಲುಪಿದ್ಲು. ಅದಕ್ಕಿಂತ ಮಿಗಿಲು ಪ್ರಿಯರೇ, ಅದೆಲ್ಲದಕ್ಕಿಂತ ಮಿಗಿಲು ಏನು ಅಂತ ಹೇಳಿದ್ರೆ, ಅವಳು ಇಲ್ಲಿಗೆ ಬರುವಾಗ ಅವಳಿಗೆ ಎಕ್ಸಾಮಿಗೆ ಬರೀ 1 ತಿಂಗಳಿತ್ತಷ್ಟೇ. ಆನ್ಲೈನಲ್ಲಿ ಎಕ್ಸಾಮ್ ಮುಗಿಸಿದ್ಲು. ದೇವರು ಅವರ ಕರುಣೆಯಿಂದ ಅವಳೊಂದು ಡಾಕ್ಟರ್ ಆದ್ಲು. ಈಗ ನಾವು ಸರ್ಟಿಫಿಕೇಟಿಗಾಗಿ ಕಾಯ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ.
ಯೇಸು ನಾಮದಲ್ಲಿ ನಾವು ಕೇಳುವಾಗ, ಯೇಸು ನಾಮದಲ್ಲಿ ನಾವು ಹುಡುಕುವಾಗ ಖಂಡಿತವಾಗಿಯೂ ನಮಗೆ ಸಿಕ್ಕೇ ಸಿಗುತ್ತೆ. ನಮಗೆ ಗೊತ್ತು, ದಾನಿಯೇಲ ಸಿಂಹದ ಗುಹೆಯಿಂದ ದೇವರ ನಾಮದಲ್ಲಿ, ಶಕ್ತಿಯುತ ನಾಮದಲ್ಲಿ ಪ್ರಾರ್ಥಿಸಿದಾಗ ಹಸಿದ ಸಿಂಹ ಅವನನ್ನು ತಿನ್ನದೆ ಅವನನ್ನು ಉಳಿಸಿಬಿಟ್ಟಿತ್ತು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದಾವೀದ ಗೋಲಿಯಾತನಂತಹ ಮಹಾಶಕ್ತಿಯನ್ನು ದೇವರ ನಾಮದಲ್ಲಿ ಜಯಿಸಿ ಗೆದ್ದ. ಯಾರೆಲ್ಲ ಆ ಯೇಸು ನಾಮವನ್ನು, ಆ ಮಹೋನ್ನತ ನಾಮವನ್ನು, ಆ ಸರ್ವಶಕ್ತ ನಾಮವನ್ನು ಹಿಡಿದು ಪ್ರಾರ್ಥಿಸಿ ಆ ವರದಲ್ಲಿ ತುಂಬಿಕೊಂಡು ಆ ನಾಮದಲ್ಲಿ ಜಯಿಸಿ ಗೆಲ್ಲಿಕ್ಕಾಗಿ ಹೋರಾಡ್ತಾರೋ, ಖಂಡಿತವಾಗಿಯೂ ಪ್ರಾರ್ಥಿಸಿದವನು ಬಿದ್ದು ಹೋಗಿದ್ದು ಚರಿತ್ರೆಯಲ್ಲೇ ಇಲ್ಲ ಪ್ರಿಯರೇ. ಪ್ರಾರ್ಥಿಸಿದವನು ಕೆಟ್ಟು ಹೋಗಿದ್ದು ಚರಿತ್ರೆಯಲ್ಲೇ ಇಲ್ಲ. ಪ್ರಾರ್ಥಿಸಿದವನು ನನಗೇನು ನನಗಿಲ್ಲ, ನಂದು ಮುಗಿದೋಯ್ತು, ಕಳೆದೋಯ್ತು ಅಂತೇಳಿ ಸೋತು ಹೋಗಿದ್ದು, ಕುಗ್ಗಿ ಹೋಗಿದ್ದು ಜೀವನದಲ್ಲಿ ಇಲ್ಲವೇ ಇಲ್ಲ ಪ್ರಿಯರೇ. ಯೇಸು ನಾಮವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ಬಲವಾಗಿ ಇಟ್ಕೊಳ್ಳಿ. ಆ ನಾಮದಲ್ಲಿ ಶಕ್ತಿ ಇದೆ, ಆ ನಾಮದಲ್ಲಿ ಬಿಡುಗಡೆ ಇದೆ, ಆ ನಾಮದಲ್ಲಿ ಜಯ ಇದೆ. ಅದು ಹೇಗೆ ಜಯಿಸಬೇಕು? ಒಂದು, ನಾವು ಪ್ರಾರ್ಥಿಸಿ ಜಯಿಸಬೇಕು. ಎರಡನೆಯದು, ಕ್ಷಮಿಸಬೇಕು. ಪ್ರಾರ್ಥಿಸುವ ಮುನ್ನ ಕ್ಷಮಿಸಬೇಕು. ಕ್ಷಮಿಸುವ ಮುನ್ನ ಒಳ್ಳೆ ಒಂದು ಪಾಪ ನಿವೇದನೆ ಮಾಡಬೇಕು. ಅರ್ಥ ಆಗ್ತಾ ಉಂಟಲ್ಲ ನಾನು ಹೇಳಿದ್ದು? ಇಲ್ಲಿ ನಾವು ಶುದ್ಧ ಮಾಡ್ಕೊಳ್ಳೋದು. ಕ್ಷಮಿಸಿ ಪ್ರಾರ್ಥಿಸಬೇಕು, ಪಾಪ ನಿವೇದನೆ ಮಾಡಿ ಪ್ರಾರ್ಥಿಸಬೇಕು, ಮಂಡಿಯೂರಿ ಪ್ರಾರ್ಥಿಸಬೇಕು, ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥಿಸಬೇಕು, ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸ್ತಾ ಪ್ರಾರ್ಥಿಸಬೇಕು. ಹಾಗೆ ನಾವು ಪ್ರಾರ್ಥಿಸುವಾಗ, ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೆ ಯೇಸು ಎಲ್ಲವನ್ನು ಕೊಡ್ತಾರೆ. ನಾವು ಹುಡುಕಿದೆಲ್ಲವೂ ನಮಗೆ ಸಿಕ್ಕೇ ಸಿಗುತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಮುಂದುವರಿಸ್ತಾ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ಏನ್ ಮಾಡ್ತಾರಂತೆ? ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ಏಕೆಂದ್ರೆ ಯೇಸುನೇ ಹೇಳ್ತಾರೆ ಪ್ರಕಟಣೆ 3:20, ನಾನು ಇಗೋ ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ, ತೆರೆದು ಕೊಟ್ಟವನಿಗೆ ನಾನು ಒಳಗೆ ಬರ್ತೀನಿ, ನಿನ್ ಜೊತೆ ಊಟ ಮಾಡ್ತೀನಿ, ನಿನ್ ಜೊತೆ ತಂಗ್ತೀನಿ, ನಿನ್ ಜೊತೆ ವಾಸ ಮಾಡ್ತೀನಿ. ತಟ್ಟಿರಿ. ಹೇಗೆ ತಟ್ಟಬೇಕು? ಪ್ರಾರ್ಥನೆಯ ಮೂಲಕ, ಶಕ್ತಿಯುತ ಪ್ರಾರ್ಥನೆಯ ಮೂಲಕ. ನಾನು ಯಾವಾಗ್ಲೂ ಹೇಳೋದು, ನಮ್ಮ ಪ್ರಾರ್ಥನೆಯಿಂದ ನಾವು ಸ್ವರ್ಗದ ಕದವನ್ನು ತಟ್ಟಿ ತೆರಿಬೇಕು. ಅಡಚಣೆಯಾಗಿದೆ, ಇನ್ನೇನು ನಮಗೆ ಕಳೆದು ಹೋಯ್ತು, ಮುಗಿದು ಹೋಯ್ತು, ಸಿಕ್ಕೋದೇ ಇಲ್ಲ ಅಂತ ಹೇಳೋದನ್ನ ನಾವು ಪ್ರಾರ್ಥನೆಯ ಮೂಲಕ ಬಲಶಾಲಿಯಾಗಿ ಜಯಿಸಿ ಗೆಲ್ಲಬೇಕು ಪ್ರಿಯರೇ, ಜಯಿಸಿ ಗೆಲ್ಲಬೇಕು. ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ನಾನು, ನೀವು ದೇವರ ಮಕ್ಕಳು, ಯೇಸುವಿನ ಮಕ್ಕಳು. ನಮಗೆ ಅದು ಸಾಧ್ಯವಾಗದಿದ್ರೆ ಇನ್ನು ಯಾರಿಗೆ ಸಾಧ್ಯವಾಗುತ್ತೆ? ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಬೇರೆಯವರಿಗೆ ಪ್ರೇಯರ್ ಮಾಡಿ, ಸಿಸ್ಟರ್ ಪ್ರೇಯರ್ ಮಾಡಿ, ಫಾದರ್ ಪ್ರೇಯರ್ ಮಾಡಿ, ಬ್ರದರ್ ಪ್ರೇಯರ್ ಮಾಡಿ ಅಂತ ಬೇರೆಯವರಿಗೆ ಒಪ್ಪಿಸ್ಬಿಟ್ಟು ನಾವು ಆರಾಮಾಗಿರ್ತೀವಿ. ಅದಲ್ಲ, ಖಂಡಿತವಾಗಿಯೂ ಅದಲ್ಲ. ನಾವು ಪ್ರೇಯರ್ ಮಾಡಬೇಕು, ಮೊಣಕಾಲೂರಿ ಪ್ರಾರ್ಥಿಸಬೇಕು, ಕಣ್ಣೀರಿನಲ್ಲಿ ಪ್ರಾರ್ಥಿಸಬೇಕು, ಯೇಸು ನಾಮವನ್ನು ಕೂಗಿ ಕರೆದು ಪ್ರಾರ್ಥಿಸಬೇಕು. ಖಂಡಿತವಾಗಿಯೂ ಸಿಗುತ್ತೆ ಪ್ರಿಯರೇ, ಖಂಡಿತವಾಗಿಯೂ ಸಿಗುತ್ತೆ. ಇಲ್ಲ ಅಂತ ಹೇಳೋದು ಇಲ್ಲವೇ ಇಲ್ಲ. ಎಷ್ಟು ಕಷ್ಟವಾದ ಕಾರ್ಯಗಳು ಕೂಡ ಯೇಸು ನಾಮದಲ್ಲಿ ಜಯಿಸಿ ಗೆದ್ದಿದ್ದನ್ನ ನಾವು ನೋಡ್ತೀವಿ. ನನಗೆ ಒಂದು ಸಹೋದರನ ಒಂದು ಪ್ರಾರ್ಥನೆಯ ಬಲ ಹೇಳಲಿಕ್ಕೆ ಆಗೋದಾದ್ರೆ, ಜಾನ್ ಅಂತ ಹೇಳುವ ಸಹೋದರ, ಆ ಸಹೋದರ ಸಣ್ಣ ವಯಸ್ಸಿನಿಂದಲೇ ಯೂತಲ್ಲಿ ಎಲ್ಲ ಇದ್ರು. ತುಂಬಾ ಪ್ರಾರ್ಥನೆ ಅಂತ ಹೇಳಿದ್ರೆ ಅಷ್ಟು ಪ್ರಾರ್ಥನೆ ಚಿಕ್ಕ ವಯಸ್ಸಲ್ಲಿ. ಅದಕ್ಕೆ ದೇವರು ಹೇಳ್ತಾರೆ, ಯುವಕ ಯುವತಿಯರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಿಮಗೆ ಲೋಕವನ್ನು ಜಯಿಸಲಿಕ್ಕೆ, ಕಷ್ಟಗಳನ್ನ ಜಯಿಸಲಿಕ್ಕೆ, ನೀವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ದೇವರ ವಾಕ್ಯದಿಂದ ಮಾತ್ರನೇ ಸಾಧ್ಯ. ಕೀರ್ತನೆ 119, 115ನೇ ವಾಕ್ಯ ಹೇಳುತ್ತೆ, ನೀವು ಲೋಕವನ್ನು ಜಯಿಸಲಿಕ್ಕೆ, ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ದೇವರ ವಾಕ್ಯದ ಶಕ್ತಿಯಿಂದ ಮಾತ್ರನೇ ಸಾಧ್ಯ. ಅದೇ ರೀತಿಯಲ್ಲಿ ಜಾನ್ ಸಹೋದರ ಒಂದು ಧ್ಯಾನಕೂಟದಲ್ಲಿ ಭಾಗವಹಿಸುವುದರ ಮುಖಾಂತರ ಯೇಸು ನಾಮದ ಆ ಶಕ್ತಿಯನ್ನು, ಆ ಮಹಿಮೆಯನ್ನು ಅರ್ಥಕೊಳ್ತಾರೆ. ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗ್ಲೂ ಪ್ರಾರ್ಥನೆ, ಬೆಳಿಗ್ಗೆ ಪ್ರತಿದಿನ ಬಲಿಪೂಜೆಗೆ ಹೋಗೋದು, ಬೈಬಲ್ ವಾಕ್ಯ ಓದೋದು. ಎಷ್ಟು ಅಂತ ಹೇಳಿದ್ರೆ, ಅವರು ಓದಿನಲ್ಲಿ ಏನೇನು ಇರಲಿಲ್ಲ, ಯಾವಾಗ್ಲೂ 100ಗೆ 100ಕ್ಕೆ ಸಿಂಗಲ್ ಡಿಜಿಟ್ ಅಂತೆ. ನೆನೆಸಿ ನೋಡ್ಬೋದಲ್ಲ, ಅಪ್ಪ ಅಮ್ಮಂದಿರಿ ಟಾಕ್ ಕೇಳೋದಾದ್ರೆ ನಿಮಗೆ ಅದು ಅರ್ಥ ಆಗ್ತದಲ್ಲ. ನಮ್ಮ ಮಕ್ಕಳು 100ಕ್ಕೆ 8 ಮಾರ್ಕ್ 9 ಮಾರ್ಕ್ ತಕೊಂಬಂದ್ರೆ ಅಪ್ಪ ಅಮ್ಮನ ಪರಿಸ್ಥಿತಿ, ಮಕ್ಕಳಿಗೆ ಹೆಂಗಿರುತ್ತೋ ಗೊತ್ತಿಲ್ಲ, ಅಪ್ಪ ಅಮ್ಮನ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಮಗೆ ಅರ್ಥ ಆಗುತ್ತಲ್ಲ. ಅವ್ರ ಅಪ್ಪನಿಗೆ ತುಂಬಾ ಚಿಂತೆ. ಅವರ ಅಪ್ಪ ಒಳ್ಳೆ ಕೆಲಸದಲ್ಲಿದ್ರು, ಅಪ್ಪನಿಗೆ ತುಂಬಾ ಚಿಂತೆ. ಅಪ್ಪ ಹೇಳ್ತಾ ಇದ್ರು, ಮಗ ನೀನು ತುಂಬಾ ದೇವ್ರ ವಾಕ್ಯ ಓದಿ ಧ್ಯಾನಿಸ್ಬಿಟ್ಟು ಹೋಗು, ಎಲ್ಲ ನಿನಗೆ ಸರಿಯಾಗತ್ತೆ. ಅದೇ ರೀತಿ ಜಾನ್ ಪ್ರತಿದಿನ ಸ್ಕೂಲಿಗೆ ಹೋಗುವ ಮೊದಲು
ಕುಟುಂಬದ ಬಲಿಪೀಠದ ಮುಂದೆ ನಿಂತು ಒಂದು 5-6 ಅಧ್ಯಾಯ ದೇವರ ವಾಕ್ಯ ಓದಿ ಅವ್ರು ಹೋಗ್ತಾ ಇದ್ರು ಸ್ಕೂಲಿಗೆ. ದೇವರ ವಾಕ್ಯ ಓದ್ತಾ 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 ಅವ್ರು ಜಸ್ಟ್ ಪಾಸ್ ಆಗ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ 65% 70% ಬರಕ್ಕೆ ಶುರು ಮಾಡಿದ್ರು. ಮತ್ತೆ ನೋಡಿದ್ರೆ 100% ಮಾರ್ಕ್ಸ್ ಬರಕ್ಕೆ ಶುರು ಮಾಡಿದ್ರು. ಹಾಗೆ ಆ ಜಾನ್ 10th ಸ್ಟ್ಯಾಂಡರ್ಡ್ 10ನೇ ತರಗತಿ ತಲುಪಿದಾಗ ಅವರ ಗಣಿತದ ಎಕ್ಸಾಮಿನ ದಿನ, ಮ್ಯಾಥ್ಸ್ ಎಕ್ಸಾಮಿನ ದಿನ ಅವರ ತಂದೆ ತೀರಿ ಹೋಗ್ತಾರೆ. ಸಂಬಂಧಿಕರೆಲ್ಲ ಹೇಳ್ತಾರೆ, ಜಾನ್ ನೀನು ತುಂಬಾ ಚೆನ್ನಾಗಿ ಓದುವ ಹುಡುಗ ಮಗ, ನೀನು ಖಂಡಿತವಾಗಿಯೂ ನೀನು ಎಕ್ಸಾಮ್ ಇದು ಮಾಡಬಾರ್ದು. ಸಾರಿ, 10th ಅಲ್ಲ, 2nd PUC. ಓಕೆ, ಸೈನ್ಸ್ 2nd PUC. ಮ್ಯಾಥ್ಸ್ ದಿನ PCMB ತಕೊಂಡಿದ್ರು. ಮ್ಯಾಥ್ಸ್ ಎಕ್ಸಾಮ್ ದಿನ ಅವರ ತಂದೆ ತೀರಿ ಹೋಗ್ತಾರೆ. ಹಾಗೆ ಆ ಎಕ್ಸಾಮ್ ಅವರು ಫ್ಯಾಮಿಲಿ ಎಲ್ಲ ಫೋರ್ಸ್ ಮಾಡಿ ಅವ್ರನ್ನ ಕಳಿಸ್ತಾರೆ. ಅವ್ರು ಹೋಗ್ತಾರೆ, ಅವ್ರು ಹೋಗಿ ಎಕ್ಸಾಮ್ ಬರೀತಾರೆ ಪ್ರಿಯರೇ. ಎಕ್ಸಾಮ್ ಮುಗಿಸಿ ಬಂದು ತಂದೆಯ ಶವ ಸಂಸ್ಕಾರ ಮಾಡ್ತಾರೆ. ಅದಾದ ಮೇಲೆ ಎಕ್ಸಾಮ್ದು ರಿಸಲ್ಟ್ ಬಂದಾಗ ಮ್ಯಾಥ್ಸ್ ಅಲ್ಲಿ ಅವರು ತಂದೆಯ ಶವ ಇಟ್ಟು ಅವರು ಎಕ್ಸಾಮ್ ಹೋಗಿ ಬರ್ದಿದ್ರು ಪ್ರಿಯರೇ. ಆ ಮ್ಯಾಥ್ಸ್ ಅಲ್ಲಿ ಅವರಿಗೆ 100 out of 100. ಹಾಗೆ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್, ಔಟ್ ಆಫ್ ಮಾರ್ಕ್ಸ್. ಆ ವರ್ಷ ಕಾಲೇಜಿಗೆ ಮಾತ್ರ ಅಲ್ಲ, ಆ ತಾಲೂಕಿಗೆನೆ ಜಾನ್ ಫಸ್ಟ್ ರ್ಯಾಂಕ್ ಬರ್ತಾರೆ. ಹಾಗೆ ಅಲ್ಲಿಯ ಎಲ್ಲ ಅಧಿಕಾರಿಗಳು ಜಾನ್ನ ಗೌರವಿಸಿ ಇಂಥ ಒಂದು ಹುಡುಗನಿಗೆ ನಾವು ಏನಾದ್ರೂ ಮಾಡಬೇಕು ಅಂತ ಹೇಳಿ ಆ ತಂದೆಯ ಕೆಲಸವನ್ನು ಜಾನಿಗೆ ಕೊಡ್ತಾರೆ. ತಂದೆ ಆಗಿನ ಕಾಲದಲ್ಲಿಯೇ 1.5 ಲಕ್ಷ ಸಂಬಳ ಪಡೀತಾ ಇದ್ದವರು ಜಾನ್ ಕೆಲಸಕ್ಕೆ ಸೇರಿದಾಗ 2 ಲಕ್ಷ ಸಂಬಳ ಆಯಿತು. ಈಗ ಜಾನಿಗೆ 3.5 - 4 ಲಕ್ಷ ಸಂಬಳ ಇದೆ. 2 ಮಕ್ಕಳು ಮಡದಿಯೊಂದಿಗೆ ಸುಖ ಸಂಸಾರದ ಜೀವನವನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಜಾನಿಗೆ ಸಾಧ್ಯ ಆಯಿತು ಅಂತ ಜಾನ್ ತನ್ನ ಸಾಕ್ಷಿಯಲ್ಲಿ ಹೇಳ್ತಾರೆ ಅಂದ್ರೆ, ನಾನು ಯೇಸುವನ್ನು ಗಟ್ಟಿಯಾಗಿ ಹಿಡ್ಕೊಂಡೆ, ಯೇಸು ನನ್ನನ್ನು ಹಿಡ್ಕೊಂಡ್ರು. ನಾನು ದೇವರ ವಾಕ್ಯವನ್ನು ಹಿಡ್ಕೊಂಡೆ, ದೇವರ ವಾಕ್ಯ ನನ್ನ ಹಿಡ್ಕೊಳ್ತು. ನಾನು ದಿನ ಬಲಿಪೂಜೆಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಆ ಬಲಿಪೂಜೆಯ ಶಕ್ತಿ ನನ್ನನ್ನು ಆಶೀರ್ವದಿಸಲಿಕ್ಕೆ ಶುರುವಾಯಿತು. ಯಾವಾಗ್ಲೂ ದೇವರ ನಾಮದಲ್ಲಿ, ಯೇಸು ನಾಮದಲ್ಲಿ ನಾವು ಕೇಳಿದಾಗ, ಯೇಸು ನಾಮದಲ್ಲಿ ನಮಗೆ ಹುಡುಕಿದಾಗ, ಯೇಸು ನಾಮದಲ್ಲಿ ನಾವು ಪ್ರಾರ್ಥನೆಯ ಮುಖಾಂತರ ಸ್ವರ್ಗದ ಬಾಗಿಲನ್ನು ತಟ್ಟುವಾಗ ಖಂಡಿತವಾಗಿಯೂ 100%, 101% ದೇವರು ಕೊಟ್ಟೇ ಕೊಡ್ತಾರೆ ಪ್ರಿಯರೇ. ಯಾವ ಮಕ್ಕಳು ಮೀನನ್ನು ಕೇಳುವಾಗ ಯಾವ ತಂದೆ ತಾಯಿಯು ಹಾವನ್ನು ಚೇಳನ್ನು ಕೊಡುವುದಿಲ್ಲವೋ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ನಾವು ತಂದೆ ತಾಯಿಗಿಂತಲೂ ಮಿಗಿಲಾಗಿ ಪ್ರೀತಿ ಮಾಡುವ ದೇವರು. 27ನೇ ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳುತ್ತೆ, ಹೆತ್ತವರು ತೊರೆದರೇನು, ಕರ್ತನು ನಿನ್ನನ್ನು ಪೊರೆಯದಿರುವನೆ. ಕರ್ತನು ನಿನ್ನನ್ನು ಕಾಪಾಡದಿರುವರೆ, ಯೇಸು ನಿನ್ನನ್ನು ಕಾಪಾಡದಿರುವರೆ. ತಂದೆ ತಾಯಿ ನನ್ನನ್ನು ಬಿಟ್ಟೋದ್ರು, ನನ್ನ ಸಹೋದರ ಸಹೋದರಿ ನನ್ನನ್ನು ಬಿಟ್ಟೋದ್ರು, ನನ್ನ ಬಾಳ ಸಂಗಾತಿ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಬಾಳ ಸಂಗಾತಿಗೆ ಇನ್ನೊಂದು ಸಂಬಂಧ ಇದೆ, ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇಲ್ಲ. ಅನೇಕ ರೀತಿಯಲ್ಲಿ ಕಣ್ಣೀರಾಕುವವರಿಗೆ ನಾನು ಹೇಳೋದೊಂದೇ, ಯೇಸು ಹತ್ರ ಬನ್ನಿ. ಯೇಸು ನಾಮದಲ್ಲಿ ಮೊಣಕಾಲೂರಿ, ಯೇಸು ನಾಮದಲ್ಲಿ ಕರಗಳನ್ನು ಮೇಲಕ್ಕೆತ್ತಿ, ಯೇಸು ನಾಮದಲ್ಲಿ ಪ್ರಾರ್ಥಿಸಕ್ಕೆ ಶುರು ಮಾಡಿ, ಯೇಸು ನಾಮದಲ್ಲಿ ಆ ಯೇಸುವಿನ ವಾಕ್ಯವನ್ನು ಓದಿ, ಆ ವಾಕ್ಯದ ಶಕ್ತಿಯನ್ನು, ಅಭಿಷೇಕವನ್ನು ಹೊಂದಿಕೊಳ್ಳುತ್ತಾ ಯೇಸು ನಾಮದಲ್ಲಿ ಎಲ್ಲವನ್ನು ಜಯಿಸಿ ಗೆಲ್ಲಬೇಕು ಪ್ರಿಯರೇ. ಈ ಲೋಕದಲ್ಲಿ ಬದುಕೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳ್ತೀನಿ, ನಾನಿರೋದು ಒಂದು ಬಾಡಿಗೆ ಮನೆಯಲ್ಲಿ, ನನ್ನ ಕುಟುಂಬ ಇರೋದು ಒಂದು ಬಾಡಿಗೆ ಮನೆಯಲ್ಲಿ, 11,500 ರೆಂಟ್ದು ಒಂದು ಮನೆಯಲ್ಲಿ ನಾವು ಬೆಂಗಳೂರು TC ಪಾಳ್ಯದಲ್ಲಿ ಇರೋದು. ಓಕೆ, ನಮಗೇನು ಆಸ್ತಿ ಅಂತಸ್ತು ಏನೂ ಇಲ್ಲ. ಆದ್ರೆ ನಮ್ಮ ಮಕ್ಕಳನ್ನ ಇವತ್ತು ದೇವರು ಉನ್ನತ ಮಟ್ಟಕ್ಕೆ ತಲುಪಿಸಿದ್ದಾರೆ. ನನ್ನ ಮಗಳು ಒಂದು ಡಾಕ್ಟರ್ ಆಗ್ತಾ ಇದ್ದಾಳೆ, ನನ್ನ ಮಗ ಒಂದು ಸೈಂಟಿಸ್ಟ್ ಆಗ್ತಾ ಇದ್ದಾನೆ, ಅದು ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ಯೇಸುವಿನ ಕರುಣೆಯಿಂದ ಮಾತ್ರನೇ. ಮೊನ್ನೆ ಕೂಡ ನಾವು ಹಿರಿಯೂರಿಗೆ ಹೋಗಿದ್ವಿ ಫಾದರ್ ಫ್ರಾಂಕ್ಲಿನ್ ಹತ್ರ. ನಾವು ಊಟ ಮಾಡುವಾಗ ಫಾದರ್ ಫ್ರಾಂಕ್ಲಿನ್ ಹೇಳಿದ್ರು, ನಿನ್ನ ಮಕ್ಕಳು ಮಂಜಮ್ಮ ಇವತ್ತು ಒಂದು ಒಳ್ಳೆ ಮಟ್ಟಕ್ಕೆ, ಉನ್ನತ ಸ್ಥಾನಕ್ಕೆ ತಲುಪ್ತಾ ಇದ್ದಾರೆ ಅಂದ್ರೆ ಅದು ಪ್ರಾರ್ಥನೆಯ ಶಕ್ತಿ, ಯೇಸುವಿನ ಕರುಣೆ ಮಾತ್ರನೇ. ಅದು ನಾನು 100 ಸಲ 1000 ಸಲ ನನ್ನ ಜೀವ ಇರುವ ತನಕ, ನನ್ನ ಈ ಉಸಿರಿನ ಶ್ವಾಸ ನಿಂತೋಗುವ ತನಕ ನಾನು ಹೇಳೋದೊಂದೇ, ನನ್ನ ಕುಟುಂಬಕ್ಕೆ ಆಧಾರ, ನನ್ನ ಕುಟುಂಬದ ಆದಾಯ, ನನ್ನ ಕುಟುಂಬದ ಅಭಿಷೇಕ, ನನ್ನ ಮಕ್ಕಳ ಏಳಿಗೆ, ಅಭಿವೃದ್ಧಿ ಎಲ್ಲವೂ ಆ ಯೇಸುವಿನ ಮಹಿಮೆ, ಯೇಸುವಿನ ಕರುಣೆ, ಯೇಸುವಿನ ಕೃಪೆ, ಯೇಸುವಿನ ಆಶೀರ್ವಾದ ಮಾತ್ರವೇ ಪ್ರಿಯರೇ, ಯೇಸುವಿನ ಆಶೀರ್ವಾದ ಮಾತ್ರವೇ.
ನಾನು ತುಂಬ ದಿನ ಆಯಿತು ಒಂದು ವಿಡಿಯೋ ಮಾಡಿ. ನಾನು ಏನೋ ನನ್ನ ಪ್ರಾಬ್ಲಮ್ದಿಂದೇ ಓಡ್ತಾ ಇದ್ದೆ. ನನಗೆ ಬ್ರದರ್ ಟಿ ಕೆ ಜಾರ್ಜ್ ಯಾವಾಗಲೇ ಹೇಳೋರು, ನಿನ್ನ ವಿಡಿಯೋ ತುಂಬ ಜನ ಕಾಯ್ತಾರೆ ಕಣೆ, ನಿನ್ನ ವಿಡಿಯೋ ತುಂಬ ಜನ ನೋಡ್ತಾರೆ, ನೀನು ವಿಡಿಯೋ ಮಾಡು, ನೀನು ದೇವರ ವಾಕ್ಯ ಹೇಳುವಾಗ ಅನೇಕರಿಗೆ ಬಿಡುಗಡೆ ಆಗುತ್ತೆ. ಏಕೆಂದರೆ ನನ್ನ ಶಕ್ತಿ ಏನೂ ಇಲ್ಲ ಪ್ರಿಯರೇ. ಪ್ರಾರ್ಥನೆ ಮಾಡುವಾಗ ತುಂಬ ಮಂದಿ ನನಗೆ ಕಾಲ್ ಮಾಡ್ತಾರೆ, ಸಿಸ್ಟರ್ ನನಗೆ ಕ್ಯಾನ್ಸರ್ ಇದೆ, ನನಗೆ ಏಡ್ಸ್ ಇದೆ, ನಮ್ಮ ಕುಟುಂಬದಲ್ಲಿ ಇಂಥ ಸಮಸ್ಯೆಗಳಿದೆ, ಪ್ರಾರ್ಥಿಸಿ. ನಾನು ಒಂದು ಹೇಳೋದೊಂದೇ, ನಾನು ತಲೆ ಮೇಲೆ ಹತ್ತಿ ಕೂತಿ ಪ್ರಾರ್ಥಿಸಿದ್ರು ಏನು ಸಂಭವಿಸಲ್ಲ. ಅದ್ಭುತ ಮಾಡೋದು ಯೇಸು. ಆ ಯೇಸು ನಾಮವನ್ನು ನೀವು ಕೂಗಿ ಕರೆಯಿರಿ. ನಾವೆಲ್ಲರೂ ಯೇಸುವಿನ ಮಕ್ಕಳು. ಮಂಜುಳಾ ಜಾಯ್ ಮಾತ್ರ, ಬ್ರದರ್ ಟಿ ಕೆ ಜಾರ್ಜ್ ಮಾತ್ರ, ಫಾದರ್ ಫ್ರಾಂಕ್ಲಿನ್ ಮಾತ್ರ, ಬ್ರದರ್ ವಿಲಿಯಂ ಮಾತ್ರ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಎಲ್ಲರೂ ಪ್ರಪಂಚದಲ್ಲಿರುವ 740 ಕೋಟಿ ಜನರು ಕೂಡ ಯೇಸುವಿನ ಮಕ್ಕಳು. ದೇವರ ಸೃಷ್ಟಿ, ತಂದೆ ದೇವರ ಕರುಣೆ, ತಂದೆ ದೇವರ ಪ್ರೀತಿ, ಅವರ ಕರುಣೆಯಿಂದ ಯೇಸುವಿನ ರೂಪದಲ್ಲಿ, ಯೇಸುವಿನ ಛಾಯೆಯಲ್ಲಿ ಸೃಷ್ಟಿಸಲ್ಪಟ್ಟು ನಾವು ಈ ಲೋಕಕ್ಕೆ ಬಂದಿದ್ದೀವಿ. ನಾವು ಕೇಳುವಾಗ ನಮ್ಮ ಅಪ್ಪನಿಗೆ, ನಮ್ಮ ಡ್ಯಾಡಿಗೆ, ನಮ್ಮ ಮಮ್ಮಿಗಿಂತ ಮಿಗಿಲಾದ ನಮ್ಮ ದೇವರಿಗೆ, ನಮ್ಮ ಯೇಸುವಿಗೆ ಇಲ್ಲ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಆಗಲ್ಲ. ನೀವು ಕೇಳಿ, ಇವತ್ತಿನಿಂದ ಕೇಳಿ, ಹಠ ಹಿಡಿದು ಕೇಳಿ. ಒಂದು ತಾಯಿಯ ಬಳಿ ಮಗು ಹೋಗಿ ಕೇಳುವಾಗ ಯಾವ ತಾಯಿ ಕೂಡ ಪದೇ ಪದೇ ಕೇಳ್ತಾ ಇದ್ರೆ ಇಲ್ಲ ಹೋಗು ಅಂತ ಒಡಿಯಲ್ಲ. ಹೆಂಗಾದ್ರೂ ಹೋಗಿದ ತಕೊಂಡು ಹೋಗು ಅಂತ ಹೇಳಿ ಕೊಟ್ಬಿಡ್ತಾರೆ ಅಲ್ವಾ. ನಿಮಗೆ ಏನಾದ್ರೂ ಗ್ಯಾರಂಟಿ ವಾರಂಟಿ ಇದೆಯಾ? ಏನೂ ಇಲ್ಲ. ಇಂದು ಇದ್ದು ನಾಳೆ ಬಾಡಿ ಹೋಗುವ ಹುಲ್ಲಿಗೆ ಸಮಾನಾದ ನನಗೂ ನಿಮಗೂ ಇಷ್ಟೊಂದು ಮಾಡಲಿಕ್ಕೆ ಸಾಧ್ಯವಾದರೆ ಪ್ರಿಯರೇ, ನಮ್ಮನ್ನು ಸೃಷ್ಟಿ ಮಾಡಿದ ಆ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ, ಆ ಯೇಸು ನಾಮದಲ್ಲಿ ನಾವು ಕೇಳುವಾಗ ದೇವರು ಇಲ್ಲ ಅಂತ ಹೇಳ್ತಾರ? ಖಂಡಿತವಾಗಿಯೂ ಹೇಳಲ್ಲ. ಇವತ್ತಿನಿಂದ ನೀವು ಕೇಳಿ, ನೀವು ಹುಡುಕಿ, ನೀವು ತಟ್ಟಿ, ಕೇಳುವವನಿಗೆ ಪ್ರತಿಯೊಬ್ಬನಿಗೆ ಸಿಗುವುದು, ಕೇಳಿಕೊಳ್ಳುವವನಿಗೆ ಪ್ರತಿಯೊಬ್ಬನಿಗೆ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ಆ ವಾಕ್ಯನ ಒಂದು 10 ಸಲ, 20 ಸಲ, 25 ಸಲ ಹೇಳಿ. ಯೇಸುವೆ ನೀವು ಹೇಳಿದ್ದೀರಾ ಮತ್ತಾಯ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ಬಾಗಿಲು ತೆರೆಯಲಾಗುವುದು. ಯೇಸುವೆ ಇಗೋ ಸ್ವಾಮಿ, ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮನ್ನು ತಳ್ಳದೆ ದೂಡದೆ ಆಧರಿಸಿ ಕಾಪಾಡುವುದಕ್ಕಾಗಿ ಸ್ತೋತ್ರ, ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ, ಸೌಖ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ, ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ, ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ ಇಗೋ ಸ್ವಾಮಿ ನಾನು ಬಂದಿದ್ದೇನೆ ಯೇಸುವೆ ಅಂತ ಹೇಳಿ ಒಂದು ಪುಟ್ಟ ಮಗುವಿನ ರೀತಿಯಲ್ಲಿ, ಒಂದು ಸಣ್ಣ ಕೂಸುವಿನ ರೀತಿಯಲ್ಲಿ ಆ ದೇವರ ಹತ್ರ, ಆ ಯೇಸುವಿನ ಹತ್ರ ಇವತ್ತು ಹೋಗುವ ಪ್ರಿಯರೇ. ಯೇಸು ನೋಡ್ಕೊಳ್ತಾರೆ. ಅವರಿಗೆಲ್ಲ ಗೊತ್ತು. ನಾವು ಮನುಷ್ಯರು ಮುಖ ನೋಡುವವರು, ದೇವರು ನಮ್ಮ ಹೃದಯ ನೋಡುವ ದೇವರು. ಆ ಹೃದಯ ನೋಡುವ ದೇವರಿಗೆ ಸಕಲವೂ ಗೊತ್ತಿದೆ. ದೇವರು ಹೇಳ್ತಾರೆ, ನೀನು ಪ್ರಾರ್ಥಿಸುವಾಗ ನಿನಗೆ ಏನು ಬೇಕು ಅಂತ ತಂದೆಯಾದ ದೇವರಿಗೆ ಮೊದಲೇ ಗೊತ್ತಿದೆ. ಅದಕ್ಕೆ ನೀನು ಏನು ಮಾಡು ಅಂತ ಹೇಳಿದ್ರೆ, ನಿನ್ನ ಕೋಣೆಗೆ ಹೋಗಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ನಿನ್ನ ಅಂತರಂಗದಲ್ಲಿರುವ ದೇವರೊಂದಿಗೆ ನೀನು ಮಾತನಾಡು. ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಅಂತ ಹೇಳಿದ್ರೆ, ನಿನ್ನ ರೂಮಿಗೆ ಹೋಗಿ ಕಿಟಕಿ ಬಾಗಿಲು ಮುಚ್ಚಬೇಡ. ನಿನ್ನ ಅಂತರಂಗದಲ್ಲಿರುವ ನಿನ್ನ ಅನೇಕ ಕಹಿ ಘಟನೆಗಳು, ಪಾಪದ ಅವಸ್ಥೆಗಳು, ಸೋಲಿನ ಅವಸ್ಥೆಗಳು, ನೋವಿನ ಅವಸ್ಥೆಗಳು, ಚಿಂತೆಗಳು, ಭಾರಗಳು, ದುಃಖಗಳು, ದಾರಿದ್ರ್ಯಗಳು, ನಿಂದೆ ಅಪಮಾನಗಳು, ಟೆನ್ಷನ್ಸ್ಗಳು, ಅದರ ಕಡೆಗೆ ನಿನ್ನ ಹೃದಯದ ಬಾಗಿಲುಗಳನ್ನು ಮುಚ್ಚಿ ನಿನ್ನ ಅಂತರಂಗದಲ್ಲಿರುವ ನಿನ್ನ ದೇವರೊಂದಿಗೆ ನಿನ್ನ ಹೃದಯದ ಬಾಗಿಲನ್ನು ತೆರೆದು ನೀನು ಮಾತನಾಡು ಪ್ರಿಯರೇ. ಖಂಡಿತವಾಗಿಯೂ ನಿನ್ನ ಕೂಗನ್ನು, ನಿನ್ನ ಅಳಲನ್ನು ಆಲಿಸುವ ದೇವರು ನಿನ್ನ ಕಣ್ಣೀರನ್ನು ಖಂಡಿತವಾಗಿ ಒರೆಸ್ತಾರೆ. ನೀವಾಗಿರುವ ಜಾಗದಲ್ಲಿ, ನೀವಾಗಿರುವ ಅವಸ್ಥೆಯಲ್ಲಿ ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಎಲ್ಲರೂ ಯೇಸುವೆ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ ಸ್ವಾಮಿ. ಯೇಸುವೆ ಇಗೋ ಸ್ವಾಮಿ, ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ನಾವು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮನ್ನು ತಳ್ಳದೆ ದೂಡದೆ ಕಾಪಾಡಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ, ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ, ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ, ಕೃಪೆಯಿಂದ ತುಂಬಿಸಿದಕ್ಕಾಗಿ ಸ್ತೋತ್ರ. ಶಿರಸಿನಿಂದ ಪಾದದ ಬುಡದವರೆಗಿರುವ ಎಲ್ಲ ರೋಗ ಬಾಧೆಗಳು ಯೇಸು ನಾಮದ ಬಲದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಸ್ವಾಮಿ. ಯೇಸು ರಕ್ತದಲ್ಲಿ ಬಿಡುಗಡೆಯಾಗಿ, ಯೇಸು ವಾಕ್ಯದಲ್ಲಿ ಅಭಿಷೇಕಿಸಲ್ಪಟ್ಟು, ಯೇಸು ನಾಮದಲ್ಲಿ ನಾವು ಕೃಪೆಯನ್ನು, ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸುವೆ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಸೌಭಾಗ್ಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೊಡೆದು ಹೋದ ಕುಟುಂಬಗಳು, ದಾರಿ ತಪ್ಪಿ ಅಲಿಯುವ ಯುವಕ ಯುವತಿಯರು, ಪುಟ್ಟ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಯೇಸುವೆ ನಿಮ್ಮ ಕರುಣೆಯಿಂದ ಆಶೀರ್ವಾದ ಹೊಂದುವುದಕ್ಕಾಗಿ ಸ್ತೋತ್ರ. ಗರ್ಭಪಾತ ಈ ಪ್ರಪಂಚವನ್ನು ಬಿಟ್ಟು ಹೋಗುವುದಕ್ಕಾಗಿ ಸ್ತೋತ್ರ ಯೇಸುವೆ. ಗರ್ಭದಲ್ಲಿರುವ ಎಲ್ಲಾ ಮಕ್ಕಳನ್ನು ಉಳಿಸಿ ಕಾಪಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ ಅನೇಕ ರೀತಿಯಲ್ಲಿ ಪರಸ್ತ್ರೀ ಪರಪುರುಷನ ಸಂಘದಲ್ಲಿ ಇರುವ, ಪಾಪದ ಅವಸ್ಥೆಯಲ್ಲಿ ಪಾಪದ ಸ್ವಭಾವದಲ್ಲಿರುವ ಎಲ್ಲಾ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ.
ಪುತ್ರನು ಬಿಡುಗಡೆ ಕೊಟ್ಟರೆ ನಿಮಗೆ ಬಿಡುಗಡೆ ಇದೆ ಅಂತ ಹೇಳಿದ್ದೀರಾ. ಯೇಸುವೆ, ಈ ನಿಮಿಷದಲ್ಲಿ ಅದಕ್ಕಾಗಿ ಯಾರೆಲ್ಲ ಮೊರೆ ಇಟ್ಟು ಕೂಗಿ ಕರೆದು ಪ್ರಾರ್ಥಿಸುತ್ತಿದ್ದಾರೋ ಅವರ ಪ್ರಾರ್ಥನೆಯನ್ನು ಆಲಿಸುವುದಕ್ಕಾಗಿ ಸ್ತೋತ್ರ. ಯಾರಿಗೆಲ್ಲ ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇದೆಯೋ ಯೇಸುವೆ, ನಿಮ್ಮ ಕರುಣೆಯಿಂದ ನಮ್ಮ ಪ್ರಾರ್ಥನೆ ಅವರ ಜಾಗಕ್ಕೆ ಹೋಗಿ ತಲುಪುವುದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯ ನಮಗಾಗಿ ಪ್ರಾರ್ಥಿಸಿ. ಯೇಸು ನಾಮದಲ್ಲಿ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.